ಗೋವಿಂದ ಪೈ ಕಾಲೇಜಿನಲ್ಲಿ ಇಂದು ಉದ್ಯೋಗ ಮೇಳವು ನಡೆಯಿತು. ಬೃಹತ್ ಉದ್ಯೋಗ ಮೇಳವು ಇಂದು ಬೆಳಗ್ಗೆ 10 ಗಂಟೆಗೆ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನಲ್ಲಿ ಜರುಗಿತು. ಕಾಸರಗೋಡಿನ ಮಾನ್ಯ ಸಂಸದರಾದ ಶ್ರೀ ರಾಜಮೋಹನ್ ಉನ್ನಿತಾನ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೇರಳದ ಯುವಜನತೆ ಉದ್ಯೋಗಕ್ಕಾಗಿ ವಿದೇಶದಲ್ಲಿ ತೆರಳಿ ಅಲ್ಲೇ ನೆಲೆಸುವುದು ಖೇದಕರ ವಿಷಯವಾಗಿದೆ. ಇದರಿಂದಾಗಿ ಕೇರಳವು ವಯಸ್ಕರ ರಾಜ್ಯವಾಗುವುದು ಎಂದು ಬೇಸರ ವ್ಯಕ್ತಪಡಿಸಿದರು. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವ ಉದ್ಯೋಗಾರ್ಥಿಗಳು ಉದ್ಯೋಗ ಪಡೆಯುವಂತಾಗಲಿ ಎಂದು ಆಶಿಸಿದರು. ಮಾನ್ಯ ಶಾಸಕರಾದ ಶ್ರೀ ಎಂ ಅಶ್ರಫ್ ಅವರು ಅಧ್ಯಕ್ಷ ಭಾಷಣದಲ್ಲಿ ಉದ್ಯೋಗಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ഇന്ത്യ എന്ന് പറയുന്ന ലോകത്തിലെ ഏറ്റവും വലിയ ജനാധിപത്യ മതേതര രാജ്യമായ നമ്മുടെ ഇന്ത്യ ലോകത്തിന്റെ നെറുകയിൽ ധാരാളം നേട്ടങ്ങൾ ഉണ്ടാക്കിയ ഒരു രാജ്യമാണ് നമുക്കറിയാം. തൊഴിൽ മേഖലയിൽ വലിയ ഒരു നിര തന്നെ ഇപ്പോഴും തൊഴിൽ കിട്ടാണ്ട് കാത്തു നിൽക്കുന്ന വല്ലാത്തൊരവസ്ഥ നമ്മൾ ഫീൽ ചെയ്യുന്നുണ്ട്. ഈ സന്ദർഭത്തിലാണ് എംപ്ലോയ്മെന്റ് എക്സ്ചേഞ്ച് മറ്റുള്ള ഞാൻ നേരത്തെ സൂചിപ്പിച്ച കൂട്ടായ്മകളൊക്കെ സംയുക്തമായി എൻ്റെ മണ്ഡലത്തിൽ പ്രത്യേകിച്ച് ഞാനിവിടെ എംപ്ലോയ്മെന്റ് എക്സ്ചേഞ്ചിനെയൊക്കെ പ്രത്യേകം അവർ നന്ദി അറിയിക്കുന്നത് കാസർഗോഡ് ജില്ലയിലെ മേള മഞ്ചേശ്വരം മണ്ഡലത്തിൽ തെരഞ്ഞെടുത്തതിനുള്ള ഒരു നന്ദി ഈ സന്ദർഭത്തിൽ ഞാൻ അവരോട് രേഖപ്പെടുത്തുകയാണ്. ಈ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಬೇಬಿ ಬಾಲಕೃಷ್ಣನ್, ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಮೀಮಾ ಟೀಚರ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವೀನಾ ಮೊಂಥೇರೋ, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ಶ್ರೀ ಎನ್ ಅಬ್ದುಲ್ ಹಮೀದ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಯಾದವ್ ಬಡಾಚಿ, ಮಂಜೇಶ್ವರ ಜಿಪಿಎಂ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀ ಮೊಹಮ್ಮದ್ ಅಲಿ, ಮಂಜೇಶ್ವರ ಜಿಪಿಎಂ ಕಾಲೇಜಿನ ಪಿಟಿಎ ಕಾರ್ಯದರ್ಶಿ ಶ್ರೀ ಸಜಿತ್ ಕುಮಾರ್, ಮಂಜೇಶ್ವರ ಜಿಪಿಎಂ ಕಾಲೇಜಿನ ಪಿಟಿಎ ಉಪಾಧ್ಯಕ್ಷರಾದ ಶ್ರೀ ಸಾದಿಕ್, ಮಂಜೇಶ್ವರ ಜಿಪಿಎಂ ಕಾಲೇಜಿನ ಐಕ್ಯೂಎಸಿ ಕೋಆರ್ಡಿನೇಟರ್ ಆದ ಶ್ರೀ ಗೋವಿಂದನ್ ಕುಟ್ಟಿ ಉಪಸ್ಥಿತರಿದ್ದರು. ಈ ಸಭಾ ಕಾರ್ಯಕ್ರಮಕ್ಕೆ ಕಾಸರಗೋಡು ಜಿಲ್ಲಾ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿರುವ ಶ್ರೀಮತಿ ಗೀತಾ ಕುಮಾರಿ ಕೆ ಅವರು ಧನ್ಯವಾದ ಅರ್ಪಿಸಿದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.